ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್, ಡೈರಿ ಡೇ ಐಸ್ ಕ್ರೀಮ್ಸ್, ಮೆಕಾಯ್ ಕಿಚನ್ ಅಂಡ್ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ತೋರ್ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್ ವೀಕ್ಷಕರೇ, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ಹರ್ಷಿತಾ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಸೊ ಮನೆಯೆಲ್ಲ ಚೆನ್ನಾಗಿದ್ದಾರಾ? ಓಕೆ ಮೇಡಮ್, ಹೇಳಿ, ಇವತ್ತು ಏನ್ ಸ್ಪೆಷಲ್ ಅಡಿಗೆ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ವಾವ್, ಪ್ರಾನ್ಸ್ ಪೆಪ್ಪರ್ ಮಸಾಲಾ, ಸೂಪರ್. ಸೊ ಹಾಗಿದ್ರೆ ಅಡಿಗೆನ ತಡ ಮಾಡದೆ ಶುರು ಮಾಡೋದು ಬೆಸ್ಟ್ ಅನ್ಸುತ್ತೆ. ಮೊದಲಿಗೆ ಹೆಂಗೆ ಶುರು ಮಾಡೋಣ? ಏನು ಕೊಡ್ಲಿ? ಎಸ್, ಓಕೆ. ಸೊ ನೀವು ಕೂಡ ನಾನ್ ವೆಜ್ ಪ್ರಿಯರ್ ಅನ್ಸುತ್ತೆ. ಓಕೆ, ಮೊದಲಿಗೆ ಆಯಿಲ್ ಹಾಕಬೇಕು. ಆಯಿಲ್, ಓಕೆ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪನಾ? ಓಕೆ. ಸೊ ಪೆಪ್ಪರ್ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗುತ್ತಲ್ವಾ? ಓಕೆ. ಕೊತ್ತಂಬರಿ, ಓಕೆ. ಜೀರಿಗೆ, ಓಕೆ. ಇದು ಗರಂ ಮಸಾಲ, ಓಕೆ. ಚಕ್ಕೆ, ಲವಂಗ, ಕೆತ್ತೆ, ಓಕೆ. ಹಾಂ, ಇದು ಹುರ್ಕೊಳ್ಬೇಕು. ಓಕೆ. ಸ್ವಲ್ಪ ಸಿಮ್ಮಲ್ಲಿ ಇರಬೇಕಾ? ಸಿಮ್ಮಲ್ಲಿ ಇರಬೇಕು. ಓಕೆ. ಸೊ ನಿಮಗೆ ನಾನ್ ವೆಜ್ ಅಂದರೆ ಇಷ್ಟನಾ? ನಾನ್ ವೆಜ್ ತುಂಬ ಇಷ್ಟ. ಓಕೆ. ಸೊ ನಾನ್ ವೆಜ್ ಮಾಡೋದು, ಅಡುಗೆ ಮಾಡೋದು, ಮೀನು, ಕೋಳಿ ಎಲ್ಲ ಮಾಡೋದು ಅಂದರೆ ಮಾಡ್ತೀರಾ? ಓಕೆ. ಸೊ ಇವಾಗ ಒಂದು ಸಿಹಿ ಸುದ್ದಿ ಏನಂತ ಹೇಳಿದರೆ, ಗಾದ್ರೆ ಅವರ ರೆಡಿಮೇಡ್ ಸೀ ಫುಡ್ ಬಂದಿದೆ. ಸೊ ಎಲ್ಲ ರೆಡಿಮೇಡ್ ಆಗಿರುತ್ತೆ. ಸೊ ಪ್ಯಾಕೆಟ್ನ ಹುಡಿಸಿ ಎಣ್ಣೆನ ಫ್ರೈ ಮಾಡಿ ಅದರಲ್ಲಿ ಡೀಪ್ ಫ್ರೈ ಮಾಡಿದರೆ ಆಯಿತು. ಸೊ ನಿಮಗೆ ರೆಡಿಮೇಡ್ ಆಗಿರುವಂಥದ್ದು ಪಕ್ಕಾ ಸೂಪರ್ ಕ್ಲಾಸಿ ಆಗಿರುವಂತಹ ರೆಸಿಪಿಗಳು ಲಭ್ಯ ಇದೆ ಈಗ. ಎಸ್. ಸೊ ಅದನ್ನು ನೀವು ಇನ್ನೂ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿ ಇರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಹೌದು. ಓಕೆ. ಈಗ ಕಾಯಿ ಮೆಣಸು ಹಾಕ್ತೇನೆ. ಹಾಂ, ಅದೇ ಕಡೆಯಲ್ಲಿ. ಓಕೆ. 3 ರಿಂದ 4 ಸಾಕಾಗುತ್ತಲ್ವಾ? ಎಸ್. ಈರುಳ್ಳಿ, ಓಕೆ. ಒಂದು ಇಡೀ ಬೆಳ್ಳುಳ್ಳಿ ಹಾಕ್ತೇನೆ. ಓಕೆ. ಮತ್ತು ಒಂದು ಪೀಸ್ ಶುಂಠಿ, ಓಕೆ. ಒಗ್ಗರಣೆ ಸೊಪ್ಪು ಹಾಕ್ತಿದ್ದೇನೆ. ಓಕೆ. ಮತ್ತು ಕೊತ್ತಂಬರಿ ಸೊಪ್ಪು, ಓಕೆ. ಸ್ವಲ್ಪ ಪುದೀನ ಸೊಪ್ಪು, ಓಕೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಅದು ಕೂಡ ಕಡಿಮೆ ಉರಿಯಲ್ಲೇ ಫ್ರೈ ಆಗಬೇಕಲ್ವಾ? ಕಡಿಮೆ ಉರಿಯಲ್ಲಿ ಫ್ರೈ ಆಗಬೇಕು. ಓಕೆ. ಸಾಕು, ಇದು ಫ್ರೈ ಆಗೋದು ಸಾಕಾಗತ್ತಾ? ಓಕೆ. ಸೊ ಇದು ಆಫ್ ಮಾಡೋದು? ಎಸ್. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕಬೇಕು. ಮಿಕ್ಸಿಲಿ, ಓಕೆ, ಸರಿ. ಈಗ ಇದನ್ನು ಮಿಕ್ಸಿಲಿ ಹಾಕ್ತೇನೆ. ಓಕೆ.
ಸೊ ಇದನ್ನು ಇದೆಲ್ಲ ಅದಕ್ಕೆ ಒಟ್ಟಿಗೆ- ಆ್ಯಡ್ ಮಾಡೋದಾ? ಒಟ್ಟಿಗೆ ಹಾಕಿ. ಓಕೆ ಫೈನ್. ನೀರು ಸ್ವಲ್ಪ ಹಾಕಿ. ನೀರು ಹಾಕಬೇಕು ಸ್ವಲ್ಪ ಎಸ್. ಎಷ್ಟು ಸ್ವಲ್ಪ ಬೇಕಾಗುತ್ತೆ ಹಾಕಿ, ಸ್ವಲ್ಪ ಹಾಕ್ಬೇಕಾ? ಸಾಕು. ಎಸ್. ಗ್ರೈಂಡ್ ಮಾಡಿ. ಸಾಕು ಸಾಕಾಗುತ್ತೆ. ಸಾಕಾಗುತ್ತೆ. ಓಕೆ. ಎಣ್ಣೆ ಹಾಕಬೇಕು. ಎಸ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಸ್ವಲ್ಪ ಸಾಕು. 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 ಒಗ್ಗರಣೆ ಸೊಪ್ಪು ಹಾಕಿದ್ವಿ. ಓಕೆ. ಈರುಳ್ಳಿ ಓಕೆ. ಇದು ಒಳ್ಳೆ ಫ್ರೈ ಆದ್ರು. ಓಕೆ. ಇದೀಗ ಫ್ರೈ ಆಗಿದೆ, ಇದಕ್ಕೆ ಟೊಮೆಟೊ ಹಾಕ್ತೇನೆ. ಓಕೆ ಸರಿ. ಸಾಲ್ಟ್ ಹಾಕ್ತೇನೆ. ಸಾಲ್ಟ್ ಓಕೆ. ಪ್ರಾನ್ಸ್ ಹಾಕ್ತಿದ್ದೇನೆ. ಓಕೆ ಸರಿ. ಇದೊಂದು ಸ್ವಲ್ಪ ಹೊತ್ತಿನ ಬೇಯಬೇಕಾಗುತ್ತಲ್ವಾ? ಓಕೆ ಸರಿ. ಇನ್ನು ಮಸಾಲ ಹಾಕೋಣ, ಬೇಯ್ತಾ ಓಕೆ ಬಂದಿದೆ. ಸರಿ. ನೀರು ಸ್ವಲ್ಪ ಹಾಕ್ಬೇಕಾ? ನೀರು ಹಾಕೋಣ. ಸಾಕಾಗುತ್ತಾ? ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತು ಬೇಯಬೇಕಲ್ವಾ? ಬೇಯಬೇಕು. ಹಾಂ, ಎಸ್. ಸೊ ಮಸಾಲೆ ಎಲ್ಲ ಮಸಾಲ ಎಲ್ಲ ಹೀರ್ಕೊಳ್ಬೇಕು. ಹೀರ್ಕೊಳ್ಬೇಕು. ಇದೀಗ ರೆಡಿ ಆಗಿದೆ. ಓಕೆ ಸೂಪರ್. ಸೊ ಸರ್ವ್ ಮಾಡೋದಾ? ಹ್ಮ್. ಓಕೆ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿ. ಎಸ್. ಸರ್ವಿಂಗ್ ಪ್ಲೇಟ್ ನಿಮ್ಮ ಕಡೆ ಇದೆ. ಸೊ ಇದು ದೋಸೆ ಆ ಥರ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ಸುತ್ತೆ. ಚಪಾತಿ ಹಾಂ. ಅನ್ನ ಜೊತೆ ಚೆನ್ನಾಗಿರುತ್ತೆ ಓಕೆ. ಸೈಡ್ ಡಿಶ್ ಆಗಿ. ಓಕೆ. ಈಗ ಪ್ರಾನ್ಸ್ ಪೆಪ್ಪರ್ ಮಸಾಲ ರೆಡಿ ಆಗಿದೆ. ಓಕೆ ಕರಿ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿರುವಂತಹ ಪ್ರಾನ್ಸ್ ಪೆಪ್ಪರ್ ಮಸಾಲ ಮಾಡಿಕೊಟ್ಟಿದ್ದೀರಾ. ಹಾಂ, ಸೂಪರ್ ಆಗಿರುವಂತಹ ಪರಿಮಳ ಕೂಡ ಬರ್ತಾ ಇದೆ. ಸೊ ಟೇಸ್ಟ್ ಮಾಡೋಣ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಪ್ರಾನ್ಸ್ ಪೆಪ್ಪರ್ ಮಸಾಲ ರೆಡಿ ಆಗಿದೆ ಆ್ಯಂಡ್ ನನಗೋಸ್ಕರ ಕಾಯ್ತಾ ಇದೆ ಇದು. ಸೊ ತಡ ಮಾಡಲ್ಲ. ಸೊ ಹೇಗೆ ಮಾಡೋದು ಅಂತ ಒಂದ್ಸರಿ ಫಟಾಫಟಾಗಿ ನೋಡ್ಕೊಂಬನ್ನಿ. ಪ್ರಾನ್ಸ್ ಪೆಪ್ಪರ್ ಮಸಾಲ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಮೆಣಸು, ಧನಿಯಾ, ಜೀರಿಗೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗನ್ನು ಹುರಿದಿಟ್ಟುಕೊಳ್ಳಿ. ನಂತರ ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ಅರಶಿನ ಪುಡಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸಿಗಡಿ ಮೀನನ್ನು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಪ್ರಾನ್ಸ್ ಪೆಪ್ಪರ್ ಮಸಾಲ ಸವಿಯಲು ಸಿದ್ಧ. ಎಸ್ ಮೇಡಮ್, ಪ್ರಾನ್ಸ್ ಪೆಪ್ಪರ್ ಮಸಾಲ ಸೊ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ. ತಗೊಳ್ಳಿ, ತಾವು ಕೂಡ ಟೇಸ್ಟ್ ಮಾಡಿ. ಎಸ್, ಬಿಸಿ ಇದೆ.
ಇದು ಕೂಡ ಸೂಪರ್ ಆ್ಯಂಡ್ ಚೆನ್ನಾಗಿ ಪೆಪ್ಪರ್ ಎಳ್ಕೊಂಡಿದೆ ಪ್ರಾನ್ಸ್ ಆ್ಯಂಡ್ ಖಾರ ಕೂಡ ಇಷ್ಟು ಬೇಕಾಗುತ್ತೆ ಆ್ಯಕ್ಚುಲಿ ಇದನ್ನು ಮಾಡುವಾಗ. ಆ್ಯಂಡ್ ದೋಸೆ, ಚಪಾತಿ, ರೋಟಿ ಎಲ್ಲ ಇದ್ದರೆ ಮತ್ತಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಪ್ರಾನ್ಸ್ ಪೆಪ್ಪರ್ ಮಸಾಲ ಅಂತೂ ಸೂಪರ್ ಆಗಿತ್ತು ಆ್ಯಂಡ್ ಡೆಫಿನೆಟ್ಲಿ ನೋಡಿ ಖುಷಿ ಆಗುತ್ತೆ ತಿನ್ನೋದಕ್ಕೆ. ಸೊ ಇನ್ನೂ ಕೈಯಲ್ಲಿದೆ ಅಂತ ಹೇಳಿದ ಮೇಲೆ ಖಾಲಿ ಮಾಡಲೇಬೇಕಲ್ವಾ? ಅಷ್ಟರಲ್ಲಿ ನೀವು ಎಲ್ಗೂ ಹೋಗ್ಬೇಡಿ, ಒಂದು ಚಿಕ್ಕ ಪುಟಾಣಿ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ, ಕಾಯ್ತಾ ಇದ್ದೀನಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಎಸ್ ವೀಕ್ಷಕರೇ, ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ತುರ್ದಾಲ್ ಅಂಡ್ ಡೈರಿ ಡೇ ಐಸ್ ಕ್ರೀಮ್. ಎನಿವೇಸ್, ಒನ್ಸ್ ಅಗೇನ್ ನಿಮ್ಮೆಲ್ಲರನ್ನ ಕಾರ್ಯಕ್ರಮದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದ ಅತಿಥಿಯನ್ನ ಮತ್ತೊಮ್ಮೆ ರಿವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಮೇಡಮ್, ಒನ್ಸ್ ಅಗೇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಆಗಲೇ ಮಾಡಿರುವಂತಹ ಪ್ರಾನ್ಸ್ ಪೆಪ್ಪರ್ ಮಸಾಲ ಅಂತೂ ಇನ್ನೂ ಅದೇ ಏನು ಟೇಸ್ಟ್ ಇನ್ನೂ ಬಾಯಲ್ಲಿ ಹಾಗೆ ಉಳಿದಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಎಗ್ ಮಂಚೂರಿಯನ್ ಅಂತ ಮಾಡ್ತೀವಿ. ವಾವ್, ಸೂಪರ್. ಎಗ್ ಮಂಚೂರಿ. ಓಕೆ, ಸೂಪರ್. ಸೊ ಅಡುಗೆ ಶುರು ಮಾಡೋಣ. ಮೊದಲಿಗೆ ಎಗ್ಗನ್ನು ಹೊಡೆದು ಬೀಟ್ ಮಾಡಬೇಕು. ಓಕೆ, ಒಂದು 5 ಮೊಟ್ಟೆ ತಗೊಂಡಿದ್ದೇನೆ. ಓಕೆ, ಸೊ ಮಿನಿಮಮ್ ಅಂದರೆ ಎಷ್ಟು ಮೊಟ್ಟೆ ತಗೋಬಹುದು? ಮೊಟ್ಟೆ ಎಷ್ಟು ಮಾಡಿದ್ರು ತಿಂತಾರಲ್ಲ. ಓಕೆ, ನಮ್ಗೆ ಮನೆಯಲ್ಲಿ ತುಂಬಾ ತುಂಬಾ ಜನ ಮಾಡಿ- ಆಗಿದ್ರಿಂದ ತುಂಬಾ ಮಾಡ್ತೇವೆ ನಾವು. ಓಕೆ, ಹಾ, ಓಕೆ. ಟರ್ಮರಿಕ್ ಪೌಡರ್ ಹಾಕ್ತೇನೆ ಸ್ವಲ್ಪ. ಓಕೆ, ಚೆನ್ನಾಗಿ ಬೀಟ್ ಮಾಡಬೇಕು. ಓಕೆ, ಇದೀಗ ಇಡ್ಲಿ ಕುಕ್ಕರ್ ಇಡಬೇಕು. ಇಡ್ಲಿ ಕುಕ್ಕರ್. ಓಕೆ, ಎಸ್. ಇದರೊಳಗೆ ನೀರು ಇರಬೇಕಾ? ನೀರು ಇಡಬೇಕು ಅದರೊಳಗೆ. ಎಸ್. ನೀರು ಕಾಯಿಲಿ. ಮನೆಯಲ್ಲಿ ನಾನು ಇನ್ನೊಂದು ವಿಧಾನದಲ್ಲಿ ಮಾಡ್ತೇನೆ. ಹಾ, ಅಂದ್ರೆ ಹೇಗೆ? ಇದ್ರ ಇದು ಇಡ್ಲಿ ಕುಕ್ಕರ್ ಅಲ್ಲಿ ಮಾಡುವ ಬದಲಿಗೆ ತೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕವರ್ ಉಂಟಲ್ಲ, ಅದರೊಳಗೆ ಇದು ಮೊಟ್ಟೆಯನ್ನು ಹಾಕಿ ಹಾ, ನೀರು ಕುದಿಯುವಾಗ ನೀರಲ್ಲಿ ಆ ಪ್ಲಾಸ್ಟಿಕ್ ಕವರ್ ಅನ್ನು ಹಿಡಿದು ಓಕೆ. ಸೊ ನೀರಲ್ಲಿ ಡೈರೆಕ್ಟ್ ಇಡುದು. ಓಕೆ, ಅದು ತೊಟ್ಟೆ ಒಳಗೆ ಕುದ್ದು ಬೇಯ್ತದೆ. ಓಹೋ, ಓಕೆ ಓಕೆ ಓಕೆ. ಮತ್ತೆ ಅದನ್ನು ಕ್ಯೂಬ್ ಆಗಿ ಪೀಸ್ ಮಾಡುದು. ಓಕೆ, ಸೊ ತೊಟ್ಟೆನ ಕಟ್ತೀರಾ ಹೇಗೆ? ಪ್ಲಾಸ್ಟಿಕ್ ಕಟ್ಟು ಕಟ್ಟಿ ನೀರೊಳಗೆ ಹಾಕಿ ಇಡ್ತೀರಾ? ನೀರೊಳಗೆ ಹಾಕಿ ಬಿಡುದು. ಓ, ಓಕೆ, ಸೂಪರ್. ಅದು ಹಾಗೆ ಮಾಡಬಹುದು. ಇಲ್ಲದ್ರೆ ಇದು ಇಡ್ಲಿ ಕುಕ್ಕರ್ ಇದ್ರೆ ಈ ತರ ಮಾಡಬಹುದು. ಓಕೆ, ಸೊ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ತರ ಈ ತರ ಬೆಸ್ಟ್ ಮಾಡ್ತಿದ್ದೇನೆ. ಅನ್ಸುತ್ತೆ. ಎಸ್, ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬೌಲಲ್ಲಿ ಹಾಕ್ತಾ ಇದ್ದೀನಿ, ಸಾಕಲ್ವಾ? ಎಸ್. ಇದು ಎಣ್ಣೆಯನ್ನು ಸವರ್ತಿದ್ದೇನೆ ಇದಕ್ಕೆ. ಓಕೆ, ಈಗ ಇದಕ್ಕೆ ಇದು ಮೊಟ್ಟೆಯನ್ನು ಹಾಕ್ತಿದ್ದೇನೆ. ಓಕೆ, ಓಕೆ, ಇದು ಮೊಟ್ಟೆ ಹಾಕ್ತಿದ್ದೇನೆ. ಓಕೆ,
ಇದು ಬೇಯಬೇಕು ಚೆನ್ನಾಗಿ. ಓಕೆ, ಇದು ಕಂಪ್ಲೀಟ್ ಬೇಯಬೇಕು. ಕಂಪ್ಲೀಟ್ ಬೇಯಬೇಕು. ಇದೀಗ ಬೆಂದಿದೆ. ಓಕೆ, ಸಾಕಾಗತ್ತಾ? ಹಾಂ, ಸಾಕಾಗುತ್ತೆ. ಆಫ್ ಇದನ್ನು ಇದು ಶಿಫ್ಟ್ ಮಾಡಬೇಕು. ಕೊಡಿ. ಎಸ್, ಓಕೆ. ಕಡಾಯಿ ಇಡ್ತಾ ಇದ್ದೇನೆ. ಇದಕ್ಕೀಗ ಆಯಿಲ್ ಆಗಬೇಕು. ಆಯಿಲ್ ಫ್ರೈ ಆಗಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಾವು ಉಪಯೋಗಿಸುವಂತಹ ಎಣ್ಣೆ ಎಷ್ಟು ಬೇಕಾಗಿ? ಡೀಪ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಹಾಕಬೇಕು. ಓಕೆ, ಸ್ವಲ್ಪ ಹಾಕಿ ಸಾಕು. ಓಕೆ, ಸೊ ಇವಾಗ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಲಿ. ಅಷ್ಟೊತ್ತಿಗೆ ಇದು ಬ್ಯಾಟರ್ ರೆಡಿ ಮಾಡಬೇಕು. ಓಕೆ, ಸೊ ಯಾವ ಪೌಡರ್ ತಗೊಂಡಿದ್ದೀರಾ ಮೊದಲಿಗೆ? ಮೈದಾ. ಮೈದಾ, 2 ಸ್ಪೂನ್ ಅಷ್ಟು ಹಾಕ್ತೇನೆ. ಓಕೆ. ಮತ್ತು ಇದು ಕಾರ್ನ್ಫ್ಲೋರ್. ಕಾರ್ನ್ಫ್ಲವರ್, ಓಕೆ. ಇದು 2 ಸ್ಪೂನ್ ಹಾಕ್ತೇನೆ. ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಸಾಲ್ಟ್, ಓಕೆ. ನೀರು ಹಾಕಿ ಕಲಿಸ್ಬೇಕು. ಅದನ್ನು ಕ್ಯೂಬ್ ಆಗಿ ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಬೇಕಾ? ಸೊ ಇದನ್ನು ಇದಕ್ಕೆ ಹಾಕ್ತಿದ್ದೇನೆ. ಓಕೆ. ಇದು ಡಿಪ್ ಮಾಡಿ ಡೀಪ್ ಫ್ರೈ ಮಾಡಲಿಕ್ಕೆ. ಓಕೆ. ಎಸ್, ಎಣ್ಣೆ ಬಿಸಿ ಆಗಿದೆ. ಚೆನ್ನಾಗಿ ಫ್ರೈ ಆಗಿ ಉಬ್ಬಿಕೊಂಡು ಬರ್ತದೆ. ಓಕೆ. ಸೊ ಈ ಥರ ಎಗ್ ಮಂಚೂರಿ ಮಾಡ್ಬೋದು ಅಂತ ಎಲ್ಲಿ ಹೇಗೆ ಕಲ್ತ್ರಿ ತಾವು, ಅಥವಾ ನೀವೇ? ನಮ್ಮನಿಂದ ಕಲ್ತದ್ದು. ಅಮ್ಮ ಮಾಡ್ತಾ ಇದ್ದಾರೆ. ಅಮ್ಮ ಹೇಳಿಕೊಟ್ಟದ್ದು. ಸೊ ಈ ಥರ ಮಾಡ್ಬೋದು ಅಂತ. ತೆಗಿತೇನೆ. ಫ್ರೈ ಆಗಿದೆ. ತೆಗೆಯೋದಾ? ಓಕೆ. ಉಳಿದಿರೋದನ್ನ ಹಾಕ್ತಿದ್ದೇನೆ. ಈಗ ಫ್ರೈ ಆಗಿದೆ. ಓಕೆ, ತೆಗೆಯೋದಾ ಇದನ್ನು? ತೆಗೆಯೋದು. ಇನ್ನು ಇದು ಆಫ್ ಮಾಡಲಾ? ಆಯಿಲ್ ತೆಗಿಬೇಕು ಸ್ವಲ್ಪ. ಇಷ್ಟು ಇದರಲ್ಲಿ ಅದೇ ಕಡಾಯಲ್ಲಿ ಮಾಡೋದು. ಓಕೆ. ಸೊ ಇದರಿಂದ ಆಯಿಲ್ನ ಸ್ವಲ್ಪ ತೆಗೆದುಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋದಲ್ವಾ? ಓಕೆ, ಫೈನ್. ಯಾ. ಸೊ ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಇದರಲ್ಲಿ ಉಳಿಸ್ಕೊಂಡಿದ್ದೇನೆ. ಎಸ್. ಅದಕ್ಕೆ ಈಗ ಕರಿಬೇವು ಸೊಪ್ಪು ಹಾಕ್ತಿದ್ದೇನೆ. ಓಕೆ. ಮತ್ತು ಕಾಯಿ ಮೆಣಸು. ಓಕೆ. ಮತ್ತು ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿ, ಓಕೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ.
ಈ ಕಾರ್ನ್ಫ್ಲೋರ್ ಇದೆಯಲ್ಲ, ಒಂದು ಚಮಚದಷ್ಟು ತೆಗೆದು ಓಕೆ, ಇದು ನೀರಲ್ಲಿ ಕಲಸಿ ಹಾಂ ಹಾಕ್ಲಾ, ಕಲಿಸ್ಬೇಕು ಸ್ವಲ್ಪ. ಸಾಕಾ? ಇದು ತಿಕ್ ಬರಲಿಕ್ಕೆ. ಹ್ಞೂ ಈಗ ಸೋಯಾ ಸಾಸ್ ಹಾಕ್ತಿದ್ದೀನಿ. ಓಕೆ, ಇದು ಟೊಮೆಟೊ ಸಾಸ್. ಟೊಮೆಟೊ ಸಾಸ್. ಓಕೆ, ಸ್ವಲ್ಪ ಉಪ್ಪು. ಓಕೆ, ಈಗ ಇದು ಕಲಸಿಟ್ಕೊಂಡದ್ದು ಹಾಂ ಕಾರ್ನ್ಫ್ಲೋರ್ ಹಾಕ್ತಿದ್ದೆ. ಕಾರ್ನ್ಫ್ಲವರ್. ಓಕೆ, ಸ್ವಲ್ಪ ನೀರು ಹಾಕ್ಬೋದು. ಇದು ಕುದಿಲಿ. ಓಕೆ, ಸೊ ಇದು ಕುದಿ ಬರಬೇಕಾ? ಕುದಿ ಬರಬೇಕು. ಕರಿಮೆಣಸಿನ ಪುಡಿ ಹಾಕ್ತಿದ್ದೇನೆ. ಓಕೆ, ಈಗ ಇದನ್ನು ಹಾಕ್ತಿದ್ದೆ, ಎಗ್ಗನ್ನು ಹಾಕ್ತಿದ್ದೇನೆ. ಓಕೆ, ಈಗ ಇದಾಗಿದೆ, ರೆಡಿ ಆಗಿದೆಯಾ? ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ, ಇವಾಗ ಹೀಗೆ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ, ಬಾಯಲ್ಲಿ ನೀರು ಬರ್ತಾ ಇದೆ, ಹಾಗೆ ಸ್ಪೈಸಿ ಇದೆ, ಚೆನ್ನಾಗಿದೆ ಅಂತ. ಎಸ್, ಸೊ ಏನು ಸರ್ವ್ ಮಾಡೋದಾ? ಸರ್ವ್ ಮಾಡಿ. ಓಕೆ, ಈಗ ಇದನ್ನು ಸರ್ವಿಂಗ್ ಪ್ಲೇಟ್. ಎಸ್, ದೀಕ್ಷಿತ್ ಎಗ್ ಮಂಚೂರಿ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಡೆಫಿನೆಟ್ಲಿ ನೋಡ್ತಾ ಇರುವಾಗ ಬಾಯಲ್ಲಿ ಹಾಗೆ ನೀರು ಇರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಎಗ್ ಮಂಚೂರಿ ರೆಡಿ ಆಗಿದೆ. ನೋಡಿ ಹೆಂಗೆ ಕಾಣ್ತಾ ಇದೆ, ತುಂಬಾ ಸ್ಪೈಸಿಯಾಗಿ ಕಾಣ್ತಾ ಇದೆ ಅಲ್ವಾ? ಸೊ ತಡ ಮಾಡದೆ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬನ್ನಿ. ಎಗ್ ಮಂಚೂರಿಯನ್ ತಯಾರಿಸುವ ವಿಧಾನ: ಮೊದಲು 4 ರಿಂದ 5 ಮೊಟ್ಟೆಯನ್ನು ಹೊಡೆದು ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ ಹಾಕಿ ಕಲಸಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಮೊಟ್ಟೆಯನ್ನು ಹಬೆಯಲ್ಲಿ ಬೇಯಿಸಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಸಮ ಪ್ರಮಾಣದಲ್ಲಿ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಕಲಸಿ ಬೇಯಿಸಿದ ಮೊಟ್ಟೆಯನ್ನು ತುಂಡು ಮಾಡಿ ಮೈದಾ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ಆನಂತರ ಕರಿಬೇವು, ಹಸಿಮೆಣಸು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಕರಿಮೆಣಸು ಪುಡಿ, ಕರಿದಿಟ್ಟ ಮೊಟ್ಟೆ ಹಾಕಿ ಬೇಯಿಸಿ. ಈಗ ರುಚಿಕರವಾದ ಬಾಯಲ್ಲಿ ನೀರೂರಿಸುವ ಎಗ್ ಮಂಚೂರಿಯನ್ ರೆಡಿ. ಎಸ್ ಮೇಡಮ್, ಎಗ್ ಮಂಚೂರಿ ಟೇಸ್ಟ್ ಮಾಡೋಣ. ತಗೊಳ್ಳಿ, ಟೇಸ್ಟ್ ಮಾಡಿ. ಎಸ್, ಎಗ್ ಹೇಗೆ ಬಾಯೊಳಗೆ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಟೇಸ್ಟಿ ಆಗಿದೆ, ಸ್ಪೈಸಿ ಇದೆ. ಸಾಸು, ಸೋಯಾ ಸಾಸ್ ಎಲ್ಲ ಹಾಕಿರೋದು ಜಾಸ್ತಿ ಟೇಸ್ಟ್ ಸಿಗ್ತದೆ. ಸೂಪರ್ ಆಗಿದೆ ಮೇಡಮ್. ಥ್ಯಾಂಕ್ ಯು. ಸೊ 2 ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ನನಗಂತೂ ತುಂಬ ಡಬಲ್ ಖುಷಿ ಆಯಿತು, ಯಾಕಂತ ಹೇಳಿದರೆ 2 ನಾನ್ ವೆಜ್ ರೆಸಿಪೀಸ್ ಅಲ್ಲ, ಹಾಗಾಗಿ. ಸೊ ಹೇಳಿ, ಹೇಗೆ ಅನಿಸ್ತು ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ನೀನು ಇಲ್ಲಿ ಬಂದು ಮಾಡಿಕೊಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಎಸ್, ಓಕೆ. ಎಸ್ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಸೂಪರ್ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಎಸ್ ವೀಕ್ಷಕರೇ, ಇವತ್ತಿನ 2 ರೆಸಿಪಿ ಕೂಡ ತುಂಬಾನೇ ಸೂಪರ್ ಆಗಿತ್ತು. ಯಾಕಂತ ಹೇಳಿದ್ರೆ ನಮ್ಮ ಫೇವ್ರೇಟ್ ನಾನ್ ವೆಜ್ ರೆಸಿಪೀಸ್ ಆಗಿತ್ತು. ಅದಕ್ಕೋಸ್ಕರ ಆ್ಯಂಡ್ ಸದ್ಯಕ್ಕೆ ನಾನಂತೂ ಹೊರಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಅತಿಥಿಗಳೊಂದಿಗೆ, ಹೊಸ ರೆಸಿಪಿಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಸದ್ಗುರು ಗ್ರಾಮ್ ಫ್ಲೋರ್ ಆಯುರ್ವೇದಿಕ್ ಸೋಪ್,
ಡೈರಿ ಡೇ ಐಸ್ ಕ್ರೀಮ್ಸ್, ಮೆಕಾಯ್ ಕಿಚನ್ ಅಂಡ್ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.